ಮಕ್ಕಳು ಮತ್ತು ದೊಡ್ಡವರ ಆರೋಗ್ಯನ ಡಬಲ್ ಮಾಡುವಂತಹ ಪ್ರೋಟೀನ್ ಪೌಡರನ್ನು ತುಂಬಾ ಕಮ್ಮಿ ಖರ್ಚಲ್ಲಿ ತುಂಬಾ ಕ್ಲೀನಾಗಿ ಹೆಲ್ದಿಯಾಗಿ ಮನೆಯಲ್ಲಿ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನಿಮಗೆ ನಮ್ಮ ಈ ವಿಶೇಷವಾಗಿರುವಂಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ಪ್ರೋಟೀನ್ ಪೌಡರನ್ನು ಮನೆಯಲ್ಲಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ತುಂಬಾ ಸುಲಭವಾಗಿ ವಿವರಿಸ್ತಾ ಇದ್ದೇನೆ. ಮೊದಲು ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಟಾಫಟ್ ಹೇಳ್ತೇನೆ ನೋಡಿ. 1 ಕಪ್ಪಷ್ಟು ನಮಗೆ ಬಾದಾಮಿ ಆಲ್ಮಂಡ್ ಬೇಕಾಗುತ್ತೆ. ಅರ್ಧ ಕಪ್ಪಷ್ಟು ವಾಲ್ನಟ್ ನಮಗೆ ಅಂಗಡಿಯಲ್ಲಿ ಅಥವಾ ಸೂಪರ್ ಮಾರ್ಕೆಟಲ್ಲಿ ಇದು ಸಿಗುತ್ತೆ. 1/4 ಕಪ್ಪಷ್ಟು ಗೋಡಂಬಿ ಅಂದರೆ ಕ್ಯಾಶ್ಯೋ, 1/4 ಕಪ್ಪಷ್ಟು ಪಿಸ್ತಾ, 2 ಟೇಬಲ್ ಸ್ಪೂನಷ್ಟು ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದು ಕೂಡ ನಿಮಗೆ ಸೂಪರ್ ಮಾರ್ಕೆಟ್ ಅಥವಾ ಅಂಗಡಿಗಳಲ್ಲಿ ಸಿಗುತ್ತೆ, ಇದು ಬೇಕಾಗುತ್ತೆ. 2 ಟೇಬಲ್ ಸ್ಪೂನಷ್ಟು ಇದು ಮೆಲನ್ ಸೀಡ್ಸ್, ಈ ವಾಟರ್ ಮೆಲನ್ ಈ ಥರದ್ದು ಬರುತ್ತಲ್ವ ಅದರದ್ದು ಬೀಜ, ಅದು ಕೂಡ 2 ಟೇಬಲ್ ಸ್ಪೂನ್ ಬೇಕಾಗುತ್ತೆ. 2 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್, ಇದು ಕೂಡ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ, ಇದು ಕೂಡ ಬೇಕಾಗುತ್ತೆ. ನಿಮಗೆ ಇದರಲ್ಲಿ ಎಲ್ಲದರಲ್ಲಿ ಏನು ಅಂತಂದರೆ ದೇಹಕ್ಕೆ ಬೇಕಾಗುವಂಥ ಎಲ್ಲ ಥರದ ನ್ಯೂಟ್ರಿಷನ್ಸ್ ಇರುತ್ತೆ. ಆದ್ದರಿಂದ ಇದರ ಪೌಡರನ್ನು ಮಾಡಿ ನಾವು ಹಾಲಲ್ಲಿ ಹಾಕಿ ದಿನ ಕುಡಿದ್ರೆ ತುಂಬಾ ಒಳ್ಳೆಯದು. ಮೊದಲು ಇವುಗಳೆಲ್ಲದನ್ನು ನಾವು ಹುರಿದ್ಕೋಬೇಕಾಗುತ್ತೆ. ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ಹಾಲಿನ ಪುಡಿ. ಸ್ವೀಟ್ ಹಾಕದ ಹಾಲಿನ ಪುಡಿ ಸಿಗುತ್ತೆ, ಅದು ಇದ್ದರೆ ತುಂಬ ಒಳ್ಳೆಯದು. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಒಂಚೂರು ಬಿಸಿ ಮಾಡಿಕೊಂಡು ಮೊದಲಿಗೆ ನಾವು ಈ ಬಾದಾಮಿ ಇರುತ್ತಲ್ವ ಆಲ್ಮಂಡ್, ಇದನ್ನ ಹುರಿದ್ಕೊಳ್ಳೋಣ. ಮೀಡಿಯಮ್ ಉರಿ ಇಟ್ಕೊಂಡು ನಾವು ಹುರಿದ್ಕೋಬೇಕಾಗುತ್ತೆ. ಯಾಕಂತಂದರೆ ಜಾಸ್ತಿ ಉರಿ ಇಟ್ಟರೆ ಒಮ್ಮೆಗೆ ಕರಟಿ ಹೋಗುತ್ತೆ. ಒಂದು 3-4 ನಿಮಿಷ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಹುರಿದ್ರೆ ಸಾಕು. ಇದೀಗ ಆಗಿದೆ. ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಬಿಡೋಣ. ಈಗ ವಾಲ್ನಟ್, ಗೋಡಂಬಿ, ಪಿಸ್ತಾ ಇದಿಷ್ಟನ್ನು ಹಾಕ್ಕೊಂಡು ಹುರಿದ್ಕೋಬೇಕು. ಇದು ಕೂಡ ಅಷ್ಟೇ ಒಳ್ಳೆ ಅರೋಮ ಬರೋ ತನಕ, ಒಂಚೂರು ರೋಸ್ಟ್ ಆಗೋ ತನಕ ಹುರಿದ್ಕೊಳ್ಳೋದು, ಜಾಸ್ತಿ ಬೇಡ, ಇಷ್ಟು ಸಾಕು. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಅದೇ ಪಾತ್ರೆಗೆ ಹಾಕೊಂಡ್ಬಿಡೋಣ. ಈಗ ಇದಕ್ಕೆ ಈ ಪಂಪ್ಕಿನ್ ಸೀಡ್ಸ್ ಇದೆಯಲ್ವ ಅದು, ಹಾಗೆಯೇ ಮೆಲನ್ ಸೀಡ್ಸ್ ಇದನ್ನು ಕೂಡ ಹಾಕ್ಕೊಂಡು ಹುರಿದ್ಕೋಬೇಕು. ಕಲ್ಲಂಗಡಿ ಬೀಜ ಅಂತ ಕೇಳಿದರೂ ಸಿಗ್ಬೋದು, ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಇರುತ್ತೆ ಯೂಶ್ವಲಿ, ಅಥವಾ ಈ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ. ಆ್ಯಕ್ಚುಲಿ ಇದು ತುಂಬಾ ಒಳ್ಳೆಯದು. ಈ ಕಲ್ಲಂಗಡಿ ಹಣ್ಣಿನ ಬೀಜ ಇದೆಯಲ್ವ, ಪಂಪ್ಕಿನ್ ಸೀಡ್ಸ್ ಹಸಿರಿದೆಯಲ್ವ ಅದು, ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀವಿ ನೋಡಿ. ಜಾಸ್ತಿ ಬೇಡ, ಈ ಥರ ಚಟರ್ ಪಟರ್ ಅನ್ನುತ್ತಲ್ವ ಅಷ್ಟು ಸಾಕು. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ ನೋಡಿ. ಪ್ರೋಟೀನ್ ಪೌಡರ್ ಮಾಡೋದಕ್ಕೆ ಎಲ್ಲದನ್ನು ಹುರ್ಕೊಂಡು ಇಟ್ಕೊಂಡಿದ್ದೇವೆ. ಈಗ ಇದನ್ನ ಗ್ರೈಂಡ್ ಮಾಡೋದಕ್ಕೆ ಒಂದು ಪುಡಿ ಮಾಡುವಂಥ ಮಿಕ್ಸಿಗೆ ಹಾಕೊಳ್ತಾ ಇದ್ದೇನೆ. ಸೀಡ್ಸ್ ಇದೆಯಲ್ವ ಅದನ್ನು ಕೂಡ ಇವಾಗ ಗ್ರೈಂಡ್ ಮಾಡುವಾಗ ಹಾಕೊಳ್ಳೋಣ, ಪುಡಿ ಮಾಡುವಾಗ. ಈಗ ಇದನ್ನ ಪುಡಿ ಮಾಡ್ಕೊತಾ ಇದ್ದೇನೆ ನೋಡಿ. ಈ ಥರ ಪುಡಿ ಆದರೆ ಸಾಕು, ತುಂಬ ಜಾಸ್ತಿ ಪುಡಿ ಮಾಡ್ಕೊಳ್ಳೋದು ಬೇಡ, ಯಾಕಂತಂದರೆ ಕೊನೆಗೆ ಅದು ಆಯಿಲ್ ಬಿಡುತ್ತೆ. ಇಷ್ಟಾದರೆ ಸಾಕು. ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಹಾಲಿನ ಪುಡಿಯನ್ನು ಬೆರೆಸ್ಕೋಬೇಕು ನಾವು. ಹಾಲಿನ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆರೋಗ್ಯದಾಯಕ ಪ್ರೋಟೀನ್ ಪೌಡರ್ ರೆಡಿಯಾಗಿದೆ. ಈಗ ಇದನ್ನ ನಾವು ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೇನೆ. ಒಂದು ಪಾತ್ರೆಗೆ 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಹಾಲಿದ್ರೂ ಓಕೆ. 1 ಗ್ಲಾಸ್ 1 ಕಪ್ಪಷ್ಟು ಹಾಲನ್ನು ತಗೊಳ್ಳೋದಿದ್ರೆ 1 ಟೇಬಲ್ ಸ್ಪೂನಷ್ಟು ಈ ಪ್ರೋಟೀನ್ ಪೌಡರನ್ನು ಹಾಕೋಬೇಕು. ಒಂಚೂರು ಬೇಕಾದರೂ ಜಾಸ್ತಿ ಹಾಕೋಬಹುದು, ದೊಡ್ಡವರಿಗಾದರೆ, ಚಿಕ್ಕವರಿಗಾದರೆ, ಮಕ್ಕಳಿಗಾದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋಬಹುದು. ಮಿಕ್ಸ್ ಮಾಡಿಕೊಂಡು ಒಂಚೂರು ಇದನ್ನ ಕುದಿಸ್ಕೊಳ್ಳೋಣ. ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಲು ಆಲ್ರೆಡಿ ಬಿಸಿ ಇರೋದ್ರಿಂದ ಒಂದ್ಸರಿ ಕುದಿದ್ರೆ ಸಾಕು. ತಣ್ಣಗಿನ ಹಾಲು ತಣ್ಣಗಿನ ಅಂದರೆ ಬಿಸಿಯಾಗಿ ತಣ್ಣಗಿರೋ ಹಾಲಿಗೆ ಹಾಕೋದಿದ್ರೆ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿದಿದೆ, ಸಾಕಿಷ್ಟು ಬಂದ್ ಮಾಡ್ಕೊತಾ ಇದ್ದೇನೆ. ಇದಕ್ಕೆ ಸಕ್ಕರೆನ ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಸಕ್ಕರೆ ಹಾಕೊಂಡ್ರೆ ಒಳ್ಳೇದಲ್ಲ ಅಷ್ಟೊಂದು. ಹೀಗೇ ಮಾಡಿ ಕುಡಿಯುವಂಥದ್ದು.
ನೋಡಿ, ಆರೋಗ್ಯಕರವಾಗಿರುವಂಥ ಮಿಲ್ಕ್ ಶೇಕ್, ಪ್ರೋಟೀನ್ ಮಿಲ್ಕ್ ಶೇಕ್ ಹಾಗೇನೆ ಪ್ರೋಟೀನ್ ಪೌಡರ್ ಎರಡೂ ರೆಡಿಯಾಗಿದೆ. ಈ ಪುಡಿಯನ್ನು ನೀವು ಡಬ್ಬದಲ್ಲಿ ಹಾಕಿ ಎಷ್ಟು ದಿನ ಬೇಕಾದರೂ ಇಡ್ಬೋದು. ಟೈಟ್ ಮಾಡಿ ಕ್ಲೋಸ್ ಮಾಡಿಡಿ. ಹಾಗೆಯೇ ಈ ಡ್ರಿಂಕ್ಸನ್ನು ದಿನಕ್ಕೆ ಒಂದ್ಸರಿ ಕುಡಿಬೋದು. ವೆಯ್ಟ್ ಲಾಸ್ ಮಾಡ್ತಾರಲ್ವ, ಎಲ್ಲ ಡಯಟ್ ಬಿಟ್ಟು ಅಂದರೆ ಫುಡ್ ಎಲ್ಲ ಬಿಟ್ಬಿಟ್ಟು ಅಂಥವರಿಗೆ ತುಂಬಾ ಒಳ್ಳೆಯದು. ಯಾಕಂತಂದರೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಷನ್ ಮತ್ತು ಪ್ರೋಟೀನನ್ನು ಇದು ಸಪ್ಲೈ ಮಾಡುತ್ತೆ. ಹಾಗೆಯೇ ತುಂಬ ವೀಕ್ ಇರ್ತಾರಲ್ಲ, ಅಂದರೆ ನಿತ್ರಾಣ ಆಗಿರುತ್ತಲ್ವ, ಅವರಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಹಾಲು ತುಂಬ ದಪ್ಪ ಬೇಡ, ಮೀಡಿಯಮ್ ದಪ್ಪ ಹಾಲಲ್ಲಿ ಮಾಡಿ ಕುಡಿದರೆ ಒಳ್ಳೆಯದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ನಮಗೆ ಅಂಗಡಿಯಿಂದ ತರುವಂತಹ ಪ್ರೋಟೀನ್ ಪೌಡರ್ಗಳಿಗೆ ಅಲ್ಲಿ ಏನೆಲ್ಲ ಹಾಕಿರ್ತಾರೆ ಅಂತ ಗೊತ್ತಿರಲ್ಲ. ಅದರಿಂದ ಮನೆಯಲ್ಲೇ ಮಾಡಿ ನಾವು ಯೂಸ್ ಮಾಡೋದ್ರಿಂದ ಅದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಧೈರ್ಯವಾಗಿ ನಾವು ಯೂಸ್ ಮಾಡ್ಬೋದು. ಮಕ್ಕಳಿಗೆ, ದೊಡ್ಡವರಿಗೆ ಆರೋಗ್ಯಕ್ಕೆ ಜಾಸ್ತಿ ಆಗಲಿಕ್ಕೆ ಅಂದರೆ ಹೆಲ್ದಿ ಆಗಿರಲಿಕ್ಕೆ ಇದು ತುಂಬಾ ಒಳ್ಳೆಯದು.